ಸಾರಿ ಪುದರ್ ಮಿಸ್ ಆಗಿ ಅವು ಉಮೇಶಲ್ಲಿ ಹತ್ತಿ ಸರತನ್ನೇ ಸಾರಿ ಫಾರ್ ಮಿಸ್ಟೇಕ್ ಅವರು ಉಮೇಶಲ್ಲಿ ಮಾಸ್ಕರದಲ್ಲಿ ಅವು ಸರತನ್ನೇ ಅಂಜನೆ ಸುಪ್ರೀತ್ ಆಸಿಫ್ ಬರ್ಡು ಆಸಿಫ್ ಹೊಸಗುಳಲು ಒಂದು ಎರಗನ್ನು ಮಿಸ್ ಸಹೋದರ ಗಣೇಶ್ ಸೃಜನ್ ಎಲೆಕ್ಟ್ರಿಕಲ್ಸ್ ಗಣೇಶ್ ಸ್ಟೇಜ್ ನಿಂತುಕೊಂಡು ನಮ್ಮ ಗಣೇಶ್ ಸೃಜನ್ ಎಲೆಕ್ಟ್ರಿಕಲ್ಸ್ ನಮ್ಮ ಸೌಂಡ್ ಲೈಟಿಂಗ್ ಅಂಚಲ್ ಹೋಗಲಿ ಗಣೇಶ್ ನೆಕ್ಸ್ಟ್ ಮ್ಯಾಚ್ ಕಾಲ್ ಕರೋ ರೋಮಾಂಚನದ ಘಟ್ಟದಲ್ಲಿ ಗೆದ್ದುಕೊಂಡಂತ ತಂಡ ವಿದ್ಯಾಂಜನೇಯ ಉಳ್ಳಾಲ ಇದೀಗ ದ್ವಿತೀಯ ಸೆಮಿಫೈನಲ್ ಕಾಳಗದಲ್ಲಿ ತತ್ವಮಸಿ ಬಗಂಬಿಲದ ವಿರುದ್ಧ ಫೈನಲ್ ಹಂತದ ಪ್ರವೇಶಕ್ಕಾಗಿ ನಡೆಸಿದ್ದಾರೆ. ಅದ್ಭುತವಾದ ಪಂದ್ಯಾಟ. ಮುಂದಿನ ಪಂದ್ಯಾಟ ಸೆಮಿಫೈನಲ್ ಪಂದ್ಯಾಟ ಬಹುಶಃ ಮೂವತ್ತ 11 31-11 ಫೇರ್ ಆಫ್ ನ್ಯೂಟ್ರ. ಎರಡು ತಂಡಕ್ಕೂ ಕೂಡ ಧನ್ಯವಾದಗಳು. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ತತ್ವಮಸಿ ಬಗಂಬಿಲ ವಿರುದ್ಧವಾಗಿ ವಿದ್ಯಾಂಜನೇಯ ಉಳ್ಳಾಲ ತಕ್ಷಣ ಬನ್ನಿ. ಗಮನಿಸಿ, ಈವರೆಗೆ ಪ್ರತಿಯೊಂದು ಪಂದ್ಯಾಟಗಳು ಕೂಡ ಇದೇ ರೀತಿಯಲ್ಲಿ ನಡೆಯಬೇಕು ಎನ್ನುವಂತ ಆಸೆ ನಮ್ಮದು. ಹಾಗಾಗಿ ವಿಪಿನ್ ಕುಂಬಲ, ರೋಸು, ಅಜಯ್, ಪ್ರೀತಮ್, ನೌಸ್ ಉಳ್ಳಾಲದಲ್ಲಿ ಅದೆಷ್ಟು ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿಯ ಗರಿಯನ್ನು ತನ್ನ ಮುಡಿಗೇರಿಸಿಕೊಂಡಂತ ತಂಡ ಕಳೆದ ಪಂದ್ಯಾಟದಲ್ಲಿ ಕೇವಲ 38 ಸೆಕೆಂಡ್ಗಳಲ್ಲಿ 4 ಅಂಕಗಳನ್ನು ತನ್ನ ಮುಡಿಗೇರಿಸಿಕೊಂಡರು. ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನ ಮ್ಯಾಜಿಕ್ ಎನ್ನುವ ರೀತಿಯಲ್ಲಿ ಗೆದ್ದುಕೊಂಡಂತ ತಂಡ ಆಕಾಶ್ ಶೆಟ್ಟಿಯವರ ಗರಡಿಯಲ್ಲಿ ಪಳಗಿದಂತ ಆಟಗಾರರು ಬರ್ತಾ ಇದ್ದಾರೆ. ಶ್ರೀ ವಿದ್ಯಾಂಜನೇಯ ಉಳ್ಳಾಲ. ಗೆದ್ದುಕೊಳ್ತಾ ಇದೆ ತತ್ವಮಸಿ ಬಗಂಬಿಲ.
ಗೋಲ್ಡನ್ನ ಆಯ್ದುಕೊಳ್ಳುವಂತ ನಿರ್ಣಯಕ್ಕೆ ಬಂದರೆ ಎದುರಾಗಿ ಬಲಿಷ್ಠ ವಿದ್ಯಾಂಜನೇಯ ಉಳ್ಳಾಲ ತಂಡಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಅಂತಿಮವಾಗಿ ಅದೃಷ್ಟದ ನಾಣ್ಯಚಿಗೆ ತತ್ವಮಸಿ ಭಗವದ್ಗೀತ ತಂಡದ ಬಾಲಾದ್ರೆ ಕಳೆದ ಪಂದ್ಯಾಟದಲ್ಲಿ ಕೇವಲ 38 ಸೆಕೆಂಡ್ನಲ್ಲಿ 4 ಅಂಕಗಳನ್ನು ಪಡ್ಕೊಳ್ಳುವ ಮೂಲಕ ಅದೃಷ್ಟದಿಂದ ಪಂದ್ಯಾಟ ಶ್ರೇಷ್ಠ ಮಟ್ಟದ ಪ್ರದರ್ಶನದಿಂದ ಪಂದ್ಯಾಟವನ್ನು ಇಟ್ಕೊಂಡಂತ ತನ್ನ ವಿದ್ಯಾಂಜನೇಯ ಉಳ್ಳಾಲ ರೈಡಿಂಗ್ ಆಗಿ ಅವಕಾಶವನ್ನು ಪಡ್ಕೊಂಡಿದ್ದಾರೆ. ವಿದ್ಯಾಂಜನೇಯ ಉಳ್ಳಾಲ ತಂಡದ ಪರವಾಗಿ ಕೈಕಾಲುಗಳನ್ನು ಕುಳುಕಿಸುತ್ತಾ ಅಂಕಗಳನ್ನು ಗಳಿಸುವಂತ ಆಲೋಚನೆಯಲ್ಲಿ ಸ್ವಯಂ ಯಾವುದೇ ಅಪಾಯಕ್ಕೆ ಕೈ ಹಾಕಿಲ್ಲ. ಧೈರ್ಯವಾಗಿ ಗೂಡಿಗೆ ಮರಳುವ ಮೂಲಕ ಸೇಫ್ ಅಂಡ್ ಸೆಕ್ಯೂರ್ ಆಗಿ ಆಟದ ಆರಂಭ. ಅದೃಷ್ಟ ಯಾವುದೇ ರೀತಿಯ ಅಪಾಯ ವಿದ್ಯಾಂಜನೇಯ ತಂಡಕ್ಕೆ ಎದುರಾಗುತ್ತಾ ಇಲ್ಲ. ಮುಂಚಿನಲ್ಲಿ ಅಪಾಯ ಎದುರಾಗಿದ್ದು ಅವೆಲ್ಲವನ್ನು ಸರಿಯಾಗಿ ಡೀಲ್ ಮಾಡ್ತಾರೆ. ಕೂಡ ಅಂಕಗಳಿಗೆ ಪ್ರಯತ್ನದಲ್ಲಿ ಅವಕಾಶಗಳು ಲಭಿಸ್ತಾರೆ. ಈಗ ಮತ್ತೆ ಕಳೆದ ಪಂದ್ಯದಲ್ಲಿ ಆರಂಭಿಕ ಹಂತದಲ್ಲಿ ನೀಡುವಾದಂಥ ಶ್ರಮಂದಿರ ತತ್ವಮಸಿ ಭಗವದ್ಗೀತ ತಂಡಕ್ಕೆ ಮಲ್ಟಿಪಲ್ ಪಾಯಿಂಟ್ಸ್ ಅನ್ನು ಕಳ್ಕೊಳ್ಳುವಂತ ಅಪಾಯವಿದ್ದರೂ ಕೂಡ ಕೂಡನೆಯ ಅಂತರದಲ್ಲಿ ತಪ್ಪುತ್ತಾರೆ. ತತ್ವಮಸಿ ಭಗವದ್ಗೀತ ಶ್ರೇಷ್ಠವಾದ ಸೋಲೋ ಟ್ಯಾಕಲ್. ಕಳೆದ ಪಂದ್ಯದಲ್ಲಿ ಕೂಡ ಸೋಲೋ ಟ್ಯಾಕಲ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಸೋಲೋ ಟ್ಯಾಕಲ್ ಈಗ ಆಕಾಶ್ ಶೆಟ್ಟಿ ಅವರ ಬಂಧನವಾಗ್ತಾ ಇದೆ. ಬಹಳಷ್ಟು ವಿಭಾಗದಲ್ಲಿ ಕ್ಲೋಸ್ ಕೌಲ್ಗಳನ್ನು ನೀಡ್ತಾ ಇದ್ದಾರೆ ರೋಷು. ರೋಷನ್ ಮಡ್ಯಾರ್ ತತ್ವಮಸಿ ಭಗವದ್ಗೀತ ಪರವಾಗಿ ಪ್ರಮುಖ ತಾರೆ. ಹಲವಾರು ಕ್ರೀಡಾಕೂಟಗಳಲ್ಲಿ ತತ್ವಮಸಿ ಭಗವದ್ಗೀತ ತಂಡದ ಕೈ ಹಿಡಿದು ಪ್ರಶಸ್ತಿ ಗೆಲ್ಲುವಂತ ಅವಕಾಶಗಳನ್ನು ತಂದುಕೊಂಡಂತ ಪ್ರಮುಖ ಆಟಗಾರ. ಇದೀಗ ವಿದ್ಯಾಂಜನೇಯ ತಂಡದ ಪರವಾಗಿ ಯತಿನ್ ನಿತಿನ್ ಉಳ್ಳಾಲ. ಇದೀಗ ಮತ್ತೆ ನೌಸ್ ಉಪ್ಪಲ ದಾಳಿಯಲ್ಲಿದ್ದಾರೆ. ಬೋನಸ್ ಸ್ಪೆಷಲಿಸ್ಟ್ ದೀನದಾಯದ ದೇಹವನ್ನು ಒಡೆಯುವಂತ ಆಟಗಾರ. ಎಂತ ಶ್ರೇಷ್ಠ ಮಟ್ಟದ ಡಿಫೆನ್ಸ್ ಬರ್ತಾ ಇದೆ. ಥರ್ಡ್ ಮ್ಯಾನ್ ಅಂದ್ರೆ ಇಂತಹ ಪವರ್ ಖಂಡಿತ ಬೇಕು. ಶ್ರೇಷ್ಠ ಮಟ್ಟದ ಟ್ಯಾಕಲ್ ಮೂಲಕ ನೌಶದಂತ ನೀಲಕಾಯದ ವ್ಯಕ್ತಿ ಔಟ್ ಆಗುವ ಮೂಲಕ ಹೊರಗಡೆ ತೆರಳಲಾಗಿದೆ. ಇದೀಗ ರೋಷನ್ ಮಡ್ಯಾರ್. ವಿಫಲತೆ. ಹರ್ಷಿತ್ 3 ಪಾಯಿಂಟ್ ನೀಡ್ತಾ ಇದ್ದಾರೆ ರೋಷನ್. ಟೈಮ್ ಔಟ್ ನಿಶಾನೆ ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ 4-1 4 ಅಂಕ ತತ್ವಮಸಿ ಭಗವದ್ಗೀತ, 1 ಅಂಕ ವಿದ್ಯಾಂಜನೇಯ ಉಳ್ಳಾಲ. 4-1 ಇನ್ ಫೇವರ್ ಆಫ್ ತತ್ವಮಸಿ ಭಗವದ್ಗೀತ. Third
ಅವೇ ಮಡಿ ದಾಳಿಯಲ್ಲಿ ತಂಡದ ಭರವಸೆಯ ದಾಳಿಗಾರ ಗೋಟು ಪ್ಲೇಯರ್ ಶ್ರವಣ್ ಇಂತಹ ಸಂಕಷ್ಟದ ಸ್ಥಿತಿಗಳಲ್ಲಿ ಗೋಟು ಪ್ಲೇಯರ್ ಆಗಿ ಹೋಗ್ತಾ ಇದ್ದಾರೆ. ಆದರೆ ಈ ಬಾರಿ ತತ್ವಮಸಿ ಭಗವಂತನ ಡಿಫೆನ್ಸ್ಗೆ ಶ್ರವಣ್ ಈಗ ಬಂದ. ಈವರೆಗೆ ಪಂದ್ಯಾಟದಲ್ಲಿ ಸಂಪೂರ್ಣ ಹಿಡಿತವನ್ನು ಸಾಧಿಸಿಕೊಳ್ತಾ ಇದೆ ತತ್ವಮಸಿ ಭಗವಂತನ. 5-1 ಮುಖಾಂತರ ಪಂದ್ಯಾಟ ಸಾಗಿಬರ್ತಾ ಇದೆ. ತತ್ವಮಸಿ ಭಗವಂತ 4 ಅಂಕಗಳ ಮುನ್ನಡೆಯನ್ನು ಸಾಧಿಸಿ ಪಂದ್ಯಾಟದಲ್ಲಿ ಮುನ್ನುಗ್ತಾ ಇದೆ. ಅಂಕಗಳ ನಿರೀಕ್ಷೆಯಲ್ಲಿ ಬೀಜ ವಿದ್ಯಾರ್ಜನೆಯ ಉಡಾಲ. ಸೋನಿ ದಾಳಿಯಲ್ಲಿ ವಿದ್ಯಾರ್ಜನೆಯ ತಂಡದ ಪರವಾಗಿ ದಾಳಿಯನ್ನು ಆರಂಭಿಸಿದಂತ ಸೋನಿ ತಿವಾರಿ ದ್ವಿತೀಯ ಬಾರಿಗೆ ಅಂಕಗಳ ಹುಡುಕಾಟದಲ್ಲಿ ರೈಲಿಂಗಾಗಿ ಆಗಮಿಸ್ತಾ ಇದ್ದಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ವಿದ್ಯಾರ್ಜನೆಯ ತಂಡದ ಪರವಾಗಿ ಪ್ರಮುಖ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಶ್ರೇಷ್ಠ ಆಲ್ರೌಂಡರ್ ತಾರೆ ಸೋನಿ ತಿವಾರಿ ವಿದ್ಯಾರ್ಜನೆಯ ತಂಡದ ಪರವಾಗಿ. ದಾಳಿಯನ್ನು ಮಾಡುವಂತ ಪ್ರಯತ್ನದಲ್ಲಿ ಸೋನಿ ಧ್ರುವರನ್ನ ಬಲೆಗೆ ಬೀಳಿಸುವಂತ ಪ್ರಯತ್ನ. ಔಟ್ ಎನ್ನುವಂತ ನಿರ್ಣಯ ನೌಶಿರವರಿಂದ ಬರ್ತಾ ಇದೆ. ಅಂಕಪಟ್ಟಿಯಲ್ಲಿ ಮತ್ತೆ ಏರಿಕೆ. Series 1 in favor of ತತ್ವಮಸಿ ಭಗವಂತ. ಈ ಬಾರಿ ಲೆಫ್ಟ್ ಕವರ್ ನಿತಿನ್ ಗುಂಪಲರನ್ನ ಔಟ್ ಮಾಡುವಲ್ಲಿ ರನ್ನಿಂಗ್ ಹ್ಯಾಂಡೇಜ್ ಮಾಡುವಲ್ಲಿ ನಿತಿನ್ ಸಫಲತೆಯನ್ನು ಪಡ್ಕೊಳ್ತಾರೆ. ಈಗ ನಿತಿನ್ ಅವರು ಎಂಟ್ರಿ ಆಗ್ತಾ ಇದ್ದಾರೆ. Heated argument in another area of the Mandavarita. Bonus specialist Akash Shetty. Akash Shetty Panda. Bonus Vidyanjali Kelvisidre Vandanka Tattwamasi Bhaganpira. 5-9. High-court niರೀಕ್ಷೆಯಲ್ಲಿ ವಿದ್ಯಾರ್ಜನೆಯ ಉಡಾಲ. ಪ್ರಥಮ ಟೈಮ್ ಔಟ್. 12-5. ದಯಮಾಡಿ ವಾಲಂಟಿಯರ್ಸ್ಗಳು ಎರಡು ತಂಡಕ್ಕೂ ನೀರಿನ ವ್ಯವಸ್ಥೆ ಮಾಡಿ. ಬೋನಸ್ ಸ್ಪೆಷಲಿಸ್ಟ್ ಆನ್ ರೋಲ್ ನೌ ಆಕಾಶ್ ಶೆಟ್ಟಿ ತಮ್ಮ ರೋಲಿಗೆ ಮರಳ್ತಾ ಇದ್ದಾರೆ. ಬೋನಸ್ಗಳ ಮೇಲೆ ಬೋನಸ್. ಹನ್ನೆರಡು ಆವರಣದಲ್ಲಿ ಪಂದ್ಯಾಟ ಸಾಗಿ ಬರ್ತಾ ಇದೆ. 6 ಅಂಕಗಳ ಮುನ್ನಡೆಯಲ್ಲಿ ತತ್ವಮಸಿ ಭಗವಂತ. ತತ್ವಮಸಿ ಭಗವಂತ ಈ ಪಂದ್ಯಾಟದಲ್ಲಿ ಹಿಡಿತವನ್ನು ಸಾಧಿಸಿದೆ. ಆಕಾಶ್ ಶೆಟ್ಟಿ ಅಂಕಗಳನ್ನು ಪಡೆದುಕೊಳ್ಳಲು ಶ್ರವಣ್ ಇರಾಮ್ ಪರವಾಗಿ ಪಾದರಸದ ಪಾದಚಲನೆಯನ್ನು
ಇಲ್ಲದೆ ಮಾಡಿದಾಗಲೇ ರೋಷನ್ನ ಬೇಕಾದುಗೆ ಬಗೆದೆ ಮಾಡ್ತಾ ಇದ್ದಾರೆ ರೋಷನ್ ಮಂಡ್ಯಾರವರನ್ನ. ಪ್ರತಿಯೊಂದು ಟ್ಯಾಕಲ್ಗಳನ್ನು ಕೂಡ ಅಷ್ಟು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡುವಂತ ಕಳೆದ ಪಂದ್ಯದಲ್ಲೂ ಕೂಡ ಸೋಲೋ ಟ್ಯಾಕಲ್ಗಳನ್ನ ಶ್ರೇಷ್ಠ ಮಟ್ಟದಲ್ಲಿ ನಿರ್ವಹಿಸಿದಂತ ತಂಡದ ಭರವಸೆಯ ಹಿಡಿತಗಾರ Ganesh, next team over. Next week, we can actually do a final you are going to end the team. ಸಮಬಲದ ಹೋರಾಟದ ಮೂಲಕ ಬರ್ತಾ ಇದ್ರೆ 5 ಅಂಕದ ಮುನ್ನಡೆಯಲ್ಲಿ ತತ್ವಮಸಿ ಬಗೆಗಿದೆ. ಎರಡು ತಂಡಗಳಿಗೂ ಸಮನಾದ ಹೋರಾಟವನ್ನು ನೀಡ್ತಾ ಇದೆ. ಸ್ವಚ್ಛಮಟ್ಟಿನ ಗೆಲುವೆ ತತ್ವಮಸಿ ಬಗೆಗಿಲ್ಲ ತಂಡಕ್ಕೆ.
ದಯಮಾಡಿ ಎರಡು ತಂಡಗಳು ಗಮನಿಸಿ. ವ್ಯವಸ್ಥಾಪಕರು ಇಷ್ಟೊಂದು ಬಾರಿ ಕರೆಗಳನ್ನು ನೀಡಿಯಾಗಿದೆ. ಎರಡು ತಂಡಗಳು ಕೂಡ ಬಹಳಷ್ಟು ಶಿಸ್ತುವಂತ ತಂಡಗಳು, ಸಮಯ ಪ್ರಜ್ಞೆಯಲ್ಲಿ ಈವರೆಗೆ ಆಡಿರುವಂತ ತಂಡಗಳು. ಆದರೆ ಫೈನಲ್ ಹಂತದ ವಿಭಾಗದಲ್ಲಿ ಮಾತ್ರ ಸಮಯ ಪ್ರಜ್ಞೆ ಮರೆತಂತೆ ಕಾಣ್ತಾ ಇದೆ. 10ಕ್ಕೆ ಕರೆಯನ್ನು ನೀಡಿ ಇದೀಗ ಸಮಯ 10:05 ಆಗ್ತಾ ಇದೆ. ಎರಡು ತಂಡಗಳು ಕೂಡ ಪ್ರವೇಶ ದ್ವಾರದಲ್ಲಿ ಕಾಣಸಿಗ್ತಾ ಇದೆ. ತೊಕ್ಕೊಟ್ಟು ಉಳ್ಳಾದ ಭಾಗದಲ್ಲಿ ಯಾವುದೇ ರೀತಿಯ ಸಾಮಾಜಿಕ ಸೇವೆಯಲ್ಲಿ, ಧಾರ್ಮಿಕ ಸೇವೆಯಲ್ಲಿ ಅಥವಾ ಕ್ರೀಡಾಪಟುಗಳಿಗೆ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂತಹ ಮಟನ್ ರಾಜರವರು ಇವತ್ತಿನ ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ವೇದಿಕೆಗೆ ಆಗಮಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಮಟನ್ ರಾಜ ಇವರಲ್ಲಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರತಿಯೊಂದು ಕೆಲಸಗಳಿಗೂ ಕೂಡ ತನ್ನದೇ ಆದ ರೀತಿಯಲ್ಲಿ ಬೆನ್ನು ತಟ್ಟಿ ಸಹಕರಿಸುವಂತ ಓರ್ವ ಶ್ರೇಷ್ಠ ದಾನಿಗಳು ಮಟನ್ ರಾಜ. ಅದೇ ರೀತಿ ನಮ್ಮ ಉಳ್ಳಾಲ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾಗಿರುವಂತಹ ಚಂದ್ರ ತೊಕ್ಕೊಟ್ರವರು ಕೂಡ ಇದ್ದಾರೆ. ದೇವಿಪುರ ವಿದ್ಯಾಂಜಲಿ ಉಳ್ಳಾಲ ಎರಡು ತಂಡಗಳು ಕೂಡ ಬನ್ನಿ. ಆಕಾಶ್ ಶೆಟ್ಟಿ ಅವರ ನೇತೃತ್ವದ ವಿದ್ಯಾಂಜಲಿ ಉಳ್ಳಾಲ ಪ್ರವೇಶ ದ್ವಾರದಲ್ಲಿ ಕಾಣ್ತಾರೆ. ಮೊಹಮ್ಮದ್ ಬ್ರಹ್ಮಶ್ರೀ ನಾರಾಯಣ ಗುರು ವೇದಿಕೆ ಅಧ್ಯಕ್ಷರಾಗಿ ನೇಮಿಸುವಂತೆ ಅಂಚನೆ ವಿದ್ಯಾರತ್ನ ಶಾಲೆಯ ಮುಖ್ಯಸ್ಥರಾಗಿನ ರವೀಂದ್ರ ಉಳಿದತ್ತು ರಾಜ್ಯ ಮಟ್ಟದ ಕಬಡ್ಡಿ ಅಂಚನೆ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿನ ಸಿರೇಡಿಸದ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರರ ಅಮಿತ್ ಮಟನ್ ರಾಜೇನೆ ಆನಂದ್ ಶೆಟ್ಟಿ ರಾಜ್ಯ ಮಟ್ಟದ ಆಟಗಾರರಾಗಿನ ವೇಣುಗೋಪಾಲ್ ಸಾಜಿ ರೋಹನ್ ತೊಕ್ಕೊಟ್ಟು ಜೋರಾಗಿ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡಿದೆ. ಅವಕಾಶ ಉಳ್ಳಾಲದ ಮಟ್ಟಿನಲ್ಲಿ ಉಳ್ಳಾಲದ ತಂಡ ವಿದ್ಯಾಂಜಲಿಯ ಉಳ್ಳಾಲ.
ಸಫಲತೆ ಮುಖಾಂತರವಾಗಿ ಈ ಹೋರಾಟದಲ್ಲಿ ಬೋನಸ್ ನೀಡಲಾಗ್ತಾ ಇದೆ ಶ್ರವಣ್ ಕೆಲವು ವರ್ಷಗಳ ಹಿಂದೆ ಪ್ರತಿಷ್ಠಿತ ತಂಡ ವಿಕಾಸ್ ಕಾಲೇಜಿನ ವಿದ್ಯಾರ್ಥಿಗಳಾಗಿ ನಿದ್ದೆಯಲ್ಲಿರುವಂತಹ ಪ್ರತಿಯೊಬ್ಬರನ್ನು ಕೂಡ ಎಬ್ಬಿಸುವಂತ ಪಂದ್ಯಾಟ. ಆರಂಭದಲ್ಲಿ ಬಹಳಷ್ಟು ರೋಮಾಂಚನಕಾರಿ ತಿರುವುಗಳನ್ನು ಪಡ್ಕೊಳ್ತಾ ಇರುವಂತಹ ಪಂದ್ಯಾಟ. ಆರಂಭದಲ್ಲಿ ದುರ್ಗಾ ಪರಮೇಶ್ವರಿ ದೇವಿಪುರ 4 ಅಂಕಗಳ ಮುನ್ನಡೆಯಲ್ಲಿತ್ತು. ಇದೀಗ ಒಂದೇ ನಿಮಿಷದಲ್ಲಿ ಪಂದ್ಯಾಟ ಮತ್ತೆ ಸ್ಥಾನ ಪಲ್ಲಟಗೊಳ್ತಾ ಇದೆ. ಇದೀಗ ಪಂದ್ಯಾಟದಲ್ಲಿ ಮತ್ತೆ ಮುನ್ನಡೆಯಲ್ಲಿ ವಿದ್ಯಾರ್ಜನೆಯ ಉಲ್ಲಾಸ 1 ಅಂಕದ ಮುನ್ನಡೆ. ಪಾಯಿಂಟ್ ಪಂದ್ಯಾಟ 6-5 1 ಅಂಕದ ಮುನ್ನಡೆಯಲ್ಲಿ ವಿದ್ಯಾರ್ಜನೆಯ ಉಲ್ಲಾಸ. 6-5 in favor of ವಿದ್ಯಾರ್ಜನೆಯ ಉಲ್ಲಾಸ. ಆಕಾಶಿ 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 ಪ್ರತಿಯೊಂದು ನಾಯಕನಿಗೂ ಕೂಡ ಒಂದೊಂದು ತಂಡಕ್ಕೆ ಲಾಭಗಳಾಗ್ತಾ ಇರುವಂತಹ ಸಂದರ್ಭದಲ್ಲಿ 12-8 ನಾಲ್ಕರ ಮುನ್ನಡೆಯಲ್ಲಿ ಪೂಜಾರಿಗಳು ಇದಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮತ್ತೆ ದಾಳಿಯಲ್ಲಿ ಪ್ರತಿಯೊಂದು ದಾಳಿಯಲ್ಲಿ ಬೇಡಿಕೆಯಲ್ಲಿ ತೊಡಗಿರುವಂತಹ
ಬಹುಕಾಲನ್ನು ಹಾಕ್ತಾ ಇದೆ ವಿದ್ಯಾಂಜನೇಯ ಉಳ್ಳಾಲ. ಇವಾಗ 8 ಅಂಕದ ಮುನ್ನಡೆಯಲ್ಲಿ 16-8ರಲ್ಲಿ ಪಂದ್ಯಾಟ. ಮತ್ತೆ ಶ್ರವಣ ಫೈನಲ್ ಪಂದ್ಯಾಟ. ಪ್ರತಿಯೊಬ್ಬರ ಹೆಜ್ಜೆ ಬಡಿಯುವ ರಲ್ಲಿ ಸಾಗಿ ಬರ್ತಾ ಇದೆ. 1 ತಂಡಗಳ ನಡುವೆ ವಿದ್ಯಾಂಜನೇಯ ಕೂಡ ಪ್ರತಿಯೊಂದು ಪ್ರಯತ್ನದಲ್ಲಿ ಕೂಡ ಪಾಯಿಂಟ್ಗಳನ್ನು ತರ್ತಾ ಇರುವಂತ ಶ್ರವಣನಿಗೆ ಬಲಿ ಹಾಕುವಲ್ಲಿ ವಿಫಲರಾಗ್ತಾ ಇದ್ದಾರೆ ದೇವಿಪುರ ತಂಡದ ಆಟಗಾರರು. ಪ್ರತಿಯೊಂದು ರೈಲಿನಲ್ಲಿ ಕೂಡ ಅಂಕಗಳ ಸುರಿಮಳೆ ಶ್ರವಣನ ಮುಖಾಂತರವಾಗಿ ವಿದ್ಯಾಂಜನೇಯ ಉಳ್ಳಾಲ ತಂಡಕ್ಕೆ ಬರ್ತಾ ಇದೆ. ಇದೀಗ ಮತ್ತೆ ಸೋಲು. ತಂಡದ ಪರವಾಗಿ ಅಂಕಗಳನ್ನು ಗಳಿಸಿಕೊಳ್ಳುವ ಆಲೋಚನೆಯಲ್ಲಿ ಸೋನೆ ಬಾರಿ ಬೋನಸ್ 9ರಲ್ಲಿ ಬಂದಾಗ ಮತ್ತೆ ಹೀರೋ ಶ್ರವಣನಿಗೆ ಹಿಡಿಯಲು ಸಾಧ್ಯವಾಗುತ್ತಿಲ್ಲ. ಶ್ರವಣನ ಓಟಕ್ಕೆ ಬೇಕಾಗುವಂತ ಆಟಗಾರ ದೇವಿಪುರ ತಂಡದಲ್ಲಿ ಕಾಣ್ತಾ ಇಲ್ಲ. ಶ್ರವಣನ ಓಟ ಮುಂದುವರಿತಾ ಇದೆ. ಅಂಕಗಳ ಮೇಲೆ ಅಂಕಗಳ ದಾಖಲಾತಿ ಶ್ರವಣ ದಾಳಿಗಾರಿಗೆ ಓಡಿ ಬಂದರೆ 19-9ರಲ್ಲಿ ಬಂದಾಗ ಹೈಸ್ಕೂಲ್ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ವಾರಾಂತದಲ್ಲಿ ಪಾತ್ರ ಕೂಡ ಕೊನೆಯ ಹಂತದಲ್ಲಿ ಅಂಕವನ್ನು ಕಬಳಿಸಿ ಬೋನಸ್ +1 ಅನ್ನ ತಂತಿಗೆ ಜಮಾವಣಿಸಿದ್ದಾರೆ. ಈಗ ಮತ್ತೆ ಸೂಕ್ತ ದಾಳಿಯಲ್ಲಿ ಈಗ ಪ್ರಸ್ತುತ SBM ಪಂದ್ಯಾಟ ಏಕಮುಖವಾದ ಅಸ್ತ್ರಗಳು ಸಿವಿಲ್ ನಂಬರದ ಆಟ ಪ್ರಾರಂಭವಾದಲ್ಲಿ ಎದುರಾಳಿ ವಿದ್ಯಾರ್ಥಿನಿಯ ತಂಡಕ್ಕೆ ಆಟಗಾರನ ತಡೆಯಲ್ಲಿ ಶ್ರವಣನ ಓಟಕ್ಕೆ ದ್ವಿತೀಯಾರ್ಧದಲ್ಲಾದರೂ ಪ್ರತಿಭಾನ ಹಾಕಲು ಸಾಧ್ಯವಾಗುತ್ತಾ ಎನ್ನುವುದನ್ನು ಕಾದು ಮಾಡಬೇಕಾಗಿದೆ. ಎದುರಾಳಿ ತಂಡಕ್ಕೆ ಈಗ ಸಂಕಷ್ಟದ ಸ್ಥಿತಿಯಲ್ಲಿ ಇರುವಾಗ ಅಂಕ ಬೆಳೆಯುವಂತಹ ಸ್ಥಿತಿಯಲ್ಲಿ ಅಂಕಗಳನ್ನು ತಂದುಕೊಳ್ಳುವ ಆಟಗಾರ ಈ ಬಾರಿ ಇಪ್ಪತ್ತೈದು 13 ಅಂಕಗಳ ಮಟ್ಟದಲ್ಲಿ ವಿದ್ಯಾಂಜನೇಯ ಉಳ್ಳಾಲ.
ಶ್ರವಣ್ ಈಗ ತಾನು ಮಾಡಿದಂಥ ಪ್ರತಿಯೊಂದು ರೈಲಿನಲ್ಲಿ ಕೂಡ ಅಂಕಗಳನ್ನು ಗಮನಿಸುವ ಮುಖಾಂತರ ವಿದ್ಯಾರ್ಜನೆಯ ಉಳ್ಳಾಲ ತಂಡದ ಈ ದಿನದ ಪ್ರದರ್ಶನದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಶ್ರವಣ್ ಈಗ. the combination now. ಗಣೇಶ್ ಹೇಳಿ. ಎಂಗೆಲ್ಲ ಬಲದ ಭಾಗವನ್ನು ಮಾಡಿ ಜೋರು ತಪ್ಪಿಗಳಿಗೆ ನಾವು ಏನು ಕುದರಿಗೆ ಮಾಡಲ್ಲ. ಅವು ನಮ್ಮ ನೋಟು ಮಾಲದ ಸ್ಪೆಷಲಿಸ್ಟ್ ಇಲ್ಲ ಮತ್ತೆ ರಕ್ಷಿತ್ ಹೊರ ತೋರುಗಳೆಲ್ಲ ಮಾಹಿತಿ ಕೈ ಚಪ್ಪಾಳೆ ಮಾಡು. ದೇವಿ ಕೂಡ ಟೀಮು ಜೋರಾಗಿ ಕೈ ಚಪ್ಪಾಳೆ. ಈ ಮೇಟಿಗೆ ವಿದ್ಯಾರ್ಥಿಯ ವೇಗ ಶಾಲೆಗೆ ವಿದ್ಯಾರ್ಥಿ ಜಾಸ್ತಿ ಉಂಟಾರೆ. ತಂಡದ ಭರವಸೆಯ ದಾಂಡಿಗಾರ ಇದೇ ಫೈನಲ್ ಪಂದ್ಯದಲ್ಲಿ ಒಂದೇ ರೈಲಿನಲ್ಲಿ 6 ಅಂಕವನ್ನು ಕಬಳಿಸಿದಂತ ದಾಳಿಗಾರ ಆಕಾಶ್ ಗೆಲುವನ್ನ ಬಲೆಗೆ ಬೀಳಿಸಲು ಸಾಧ್ಯವಾಗುತ್ತಾ ಇಲ್ಲ. ಅಂಕಗಳ ಮೇಲೆ ಅಂಕ ಆಕಾಶ್ ಶೆಟ್ಟಿಗೆ ಬರ್ತಾರೆ. ಕ್ಯಾಪ್ಟನ್ ಥರ್ಡ್ ರೈಟ್. ವಿದ್ಯಾರ್ಜನೆಯ ಉಳ್ಳಾಲ ಪ್ರಯತ್ನದಲ್ಲಿ ದೇವಿಪುರ ತಂಡದ ಎಂಟಕ್ಕ ವರ್ಷದಾಗಿ ಕೊನೆಯ 5 ನಿಮಿಷ ಮಾತ್ರ. ಪ್ರತ್ಯುತ್ತರ ನೀಡುವಂತ ಎಲ್ಲ ತವಕದಲ್ಲಿ ವಿದ್ಯಾರ್ಜನೆಯ ಉಳ್ಳಾಲ ಕಾದುಕೊಂಡಿದ್ದಾರೆ. 13 ಅಂಕಗಳ ಮುನ್ನಡೆಯಲ್ಲಿ ವಿದ್ಯಾರ್ಜನೆಯ ಉಳ್ಳಾಲ ಕಳೆದ ಬಾರಿಯ ಸೋಲಿಗೆ ಪ್ರತಿಯುತ್ತರ ನೀಡುವಂತಹ ಲಕ್ಷಣ ಈ ಬಾರಿ ದೂರವಾಗಿ ಗೋಚರಿಸ್ತಾರೆ. ಅಂಕಪಟ್ಟಿಯಲ್ಲಿ 26 16 ಕೊನೆಯ 4 ನಿಮಿಷ ಮಾತ್ರವಾಗಿ ಆಕಾಶ್ ಶೆಟ್ಟಿ ಕಳೆದ ಬಾರಿ ಕೂಡ ರೈಟ್ನಲ್ಲಿ ತನಗೆ ಅಂಕವನ್ನು ತಂದುಕೊಟ್ಟಂತ ದಾಳಿಗಾರ ಆಕಾಶ್ ಶೆಟ್ಟಿ ಜಂಪ್ನ ಮೂಲಕ ಇಷ್ಟು ದೊಡ್ಡ ದೇಶದಲ್ಲಿದ್ದರೂ ಕೂಡ ಫಿಟ್ನೆಸ್ಗೆ ಕಮ್ಮಿಲ್ಲ ಆಕಾಶ್ ಶೆಟ್ಟಿ. ಕೊನೆಯ 1 ನಿಮಿಷ ಮಾತ್ರವಾಗಿ ಬ್ರಹ್ಮಾಸ್ತ್ರ ಮಿಸ್ಸಿಂಗ್ ಆಗ್ತಾ ಇದೆ. ಪ್ರತಿಯೊಂದು ಬಾರಿಯೂ ಕೂಡ ಇದೀಗ ಟೈಮ್ ಔಟ್. ವಿದ್ಯಾರ್ಜನೆಯ ಖಂಡಿತ ದಾಳಿಯಲ್ಲಿ ಸುಮಕರವನ್ನು ಮಾಡಿದ್ದಾರೆ.
ಫೈನಲಿ ಪಂದ್ಯಾಟದ ಬ್ಯಾಟ್ ಕಬಡ್ಡಿ ಪಂದ್ಯಾಟದ ಕೊನೆಯ ಹಂತದತ್ತ ಬರ್ತಾ ಇದ್ದೇವೆ. ಸಮಾರೋಪ ಸಮಾರಂಭದಲ್ಲಿ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮದಿಂದ ಬರ್ತಾ ಇದ್ದೇವೆ. ಇವತ್ತಿನ ಬೆಳಿಗ್ಗೆಯಿಂದಲೂ ಕೂಡ ಬಹಳ ಸಂತೋಷದಿಂದ ಬಹಳ ವಿಜೃಂಭಣೆಯಿಂದ ನಡೆದಿರುವಂತಹ ಕಬಡ್ಡಿ ಪಂದ್ಯಾಟ ಕೊನೆಗೂ ಕೂಡ ವಿದ್ಯಾಂಜಲಿಯ ಉಳ್ಳಾಲ ಬಹುಮಾನ ಗೆಲ್ಲುವುದರ ಮುಖಾಂತರವಾಗಿ ಅಂತ್ಯವಾಗ್ತಾ ಇದೆ. ಬಹುಮಾನ ಗೆದ್ದಿರುವಂತಹ ವಿದ್ಯಾಂಜಲಿಯ ಉಳ್ಳಾಲ ತಂಡಕ್ಕೆ ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಇದೀಗ ಪ್ರಶಸ್ತಿ ವಿತರಣಾ ಸಮಾರಂಭ. ಮೊದಲನೆಯದಾಗಿ ಚತುರ್ಥ ಬಹುಮಾನವನ್ನ ಗೆದ್ದುಕೊಂಡಿರುವಂತಹ ತಂಡ ಫ್ರೆಂಡ್ಸ್ ದೇವಿನಗರ ವೇದಿಕೆಗೆ ಆಗಮಿಸಿ ಬಹುಮಾನವನ್ನ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಲಿಷ್ಠ ತಂಡವಾಗಿದ್ರು ಕೂಡ ಕೂದಲೆಯ ಅಂತರದಲ್ಲಿ ಪಂದ್ಯಾಟವನ್ನ ಇದೀಗ ತೃತೀಯ, ದ್ವಿತೀಯ ಮತ್ತು ಪ್ರಥಮ ಬಹುಮಾನಗಳನ್ನ ನೀಡುವ ಬದಲು ವೈಯಕ್ತಿಕ ಬಹುಮಾನಗಳನ್ನ ನೀಡುವಂತ ವ್ಯವಸ್ಥೆ ಇದೆ. ಹೀಗಾಗಿ ಇವತ್ತಿನ ಈ ದಿನದಾಳದ ಬೆಸ್ಟ್ ರೈಡರ್ ಯಾರು 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 ಎಸ್, ಇವತ್ತಿನ ದಿನದ ಬೆಸ್ಟ್ ರೈಡರ್ ದುರ್ಗಾ ಪರಮೇಶ್ವರಿ ದೇವಿ ಪುರ ತಂಡದ ಸೋಲು. ದಯಮಾಡಿ ವೇದಿಕೆಗೆ ಆಗಮಿಸಿ ಬಹುಮಾನಗಳನ್ನ ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಇವತ್ತಿನ ದಿನದಾಟದ ಬೆಸ್ಟ್ ರೈಡರ್ ಸೋಲು. ಅದೇ ರೀತಿ ಇವತ್ತಿನ ಈ ದಿನದಲ್ಲಿ ವಿದ್ಯಾಂಜಲಿಯ ತಂಡ ಪ್ರಶಸ್ತಿಯನ್ನು ಗೆಲ್ಲಬೇಕಿದ್ರೆ ಕಾರ್ನರ್ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ಪ್ರದರ್ಶನ, ಕ್ವಾರ್ಟರ್ ಫೈನಲ್ ಇರಲಿ, ಸೆಮಿಫೈನಲ್ಗಳಿರಲಿ, ಸೋಲೋ ಟ್ಯಾಕಲ್ಗಳಿರಲಿ ಅಥವಾ ಯಾವುದೇ ರೀತಿಯ ಕಬಡ್ಡಿಯ ವಿಶಿಷ್ಟ ವಿನೂತನ ಕ್ಯಾಚ್ಗಳಿರಲಿ, ಎಲ್ಲವನ್ನ ಕೂಡ ಶ್ರೇಷ್ಠ ಮಟ್ಟದಲ್ಲಿ ನಿರ್ವಹಿಸಿದಂತ ಆಟಗಾರ ವಿದೀತ್ ಈ ಬಾರಿಯ ಬೆಸ್ಟ್ ಕ್ಯಾಚರ್. ಇದೀಗ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನ ನೀಡುವಂತ ಸಮಯ. ಬೆಸ್ಟ್ ಆಲ್ರೌಂಡರ್ ಯಾರಾಗಿರ್ಬೋದು? ಯಾರು? ಎಸ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲ್ ಪಂದ್ಯಾಟಗಳಲ್ಲಿ ಏಕಾಂಗಿ ಹೋರಾಟ ಮಾತ್ರವಲ್ಲ, ರೈಡಿಂಗ್ ನಲ್ಲಿ ಮಾತ್ರವಲ್ಲ, ಕ್ಯಾಶ್ ನಲ್ಲಿ ಕೂಡ ಸಪೋರ್ಟ್ ಅನ್ನು ನೀಡುವ ಮೂಲಕ ಬೆಸ್ಟ್ ಆಲ್ರೌಂಡರ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ತಾ ಇರುವಂತಹ ಆಟಗಾರ ಶ್ರವಣ್ ಇರಾನ್. ಇವತ್ತಿನ ದಿನದ ಶಿಸ್ತಿನ ತಂಡ ಸಮಯ ಪ್ರಜ್ಞೆಯನ್ನ ಕಾಪಾಡಿಕೊಂಡು ತೀರ್ಮಾನಗಳಿಗೂ ಕೂಡ ಅಂಪೈರ್ ತೀರ್ಮಾನಗಳಿಗೂ ಕೂಡ ಗೌರವವನ್ನು ಕೊಡ್ಕೊಂಡು ಬಂದಿರುವಂತಹ ತಂಡ, ಶಿಸ್ತಿನ ತಂಡ ಎನ್ನುವಂತ ಬಹುಮಾನವನ್ನ ಪಡ್ಕೊಳ್ತಾ ಇರುವಂತಹ ತಂಡ ಎಸ್ಕೆಸಿ ಕಲ್ಯಾಣ್. ದಯಮಾಡಿ ವೇದಿಕೆಗೆ ಆಗಮಿಸಿ ಶಿಸ್ತಿನ ತಂಡ ಎನ್ನುವಂತ ಸ್ಪೆಷಲ್ ಬಹುಮಾನವನ್ನ ಪಡ್ಕೊಳ್ಬೇಕಾಗಿ ನಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಬಹಳ ಶಿಸ್ತಿನಲ್ಲಿ ಸಮಯ ಪ್ರಜ್ಞೆಯನ್ನು ಕಾಪಾಡಿಕೊಂಡು ತೀರ್ಮಾನಗಳಿಗೂ ಕೂಡ ತಲೆಯನ್ನು ಬಾಗಿಕೊಂಡು ಈ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂತ
ಈ ಕ್ರೀಡಾಕೂಟದ ಶಿಸ್ತಿನ ತಂಡ. ಈಗ ಟ್ರೋಫಿ ವಿತರಿಸುವಂತ ಮತ್ತೆ ಮರೆಯುತ್ತಾ ಇದ್ದೇವೆ. ಈ ಕ್ರೀಡಾಕೂಟದ ಉಳ್ಳಾಲ ತಾಲೂಕು ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾಟದ ತೃತೀಯ ಬಹುಮಾನವನ್ನು ತನ್ನ ಮುಡಿಗೇರಿಸಿಕೊಂಡಂತ ತಂಡ ತತ್ವಮಸಿ ಬಲಂಬಿನ. ಈಗ ದ್ವಿತೀಯ ಬಹುಮಾನವನ್ನು ನೀಡುವಂತಹ ಸಮಯ. ಈ ದಿನದ ಕ್ರೀಡಾಕೂಟದುದ್ದಕ್ಕೂ ಬಲಿಷ್ಠ ತಂಡಗಳಿಗೆ ಬಲಿಷ್ಠ ತಂಡಗಳನ್ನು ನೀಡುತ್ತಾ ಫೈನಲ್ ಹಂತವನ್ನು ಪ್ರವೇಶಿಸಿ ಫೈನಲ್ ವಿಭಾಗದಲ್ಲಿ ಕೊಂಚ ಮಟ್ಟಿನ ಹಿನ್ನಡೆಯ ಮುಖಾಂತರವಾಗಿ ಸೋಲನ್ನೊಪ್ಪಿಕೊಂಡಂತ ತಂಡ ಈ ಕ್ರೀಡಾಕೂಟದ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಳ್ತಾ ಇರುವಂತಹ ತಂಡ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಪುರ. ಚಾಂಪಿಯನ್ ತಂಡವನ್ನ ಘೋಷಿಸುವಂತಹ ಸಮಯ. ಕಳೆದ ಬಾರಿ ನಡೆದಂತ ಉಳ್ಳಾಲ ತಾಲೂಕು ಮಟ್ಟದ